ಇತ್ತೀಚಿನ ದಿನಗಳಲ್ಲಿ ಜೈನ ಧರ್ಮದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮತ್ತು ಜೈನ ಧರ್ಮದ ಮುನಿಗಳ ಬಗ್ಗೆ ಹಾಗೂ ಜೈನ ಸಮುದಾಯ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಕೆಲವು ಕಿಡಿಗೇಡಿಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವುದನ್ನು ಖಂಡಿಸಿ ಕಳಸ ಸೀಮೆಯ 9 ಬಸದಿಗಳ ವ್ಯಾಪ್ತಿಯ ಸಮಸ್ತ ಜೈನ ಬಾಂಧವರು ಒಟ್ಟು ಸೇರಿ ಬುಧವಾರ ಬೃಹತ್ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಶ್ರೀ ಕ್ಷೇತ್ರ ಎನ್ನಾರ್ಪುರ ಜೈನ ಮಠದ ಪರಮಪೂಜ್ಯ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ಹಾಗೂ ಪಾವನ ಸಾನ್ನಿಧ್ಯದಲ್ಲಿ ಕಳಸ, ಸಂಸೆ, ಕುದುರೆಮುಖ, ಹೊರನಾಡು, ಮೇಗುಂದ, ಎಳನೀರು, ಹಿರೇಬೈಲು, ಬಲಿಗೆ, ಚಿಕ್ಕನಗೂಡಿಗೆ ಮತ್ತಿತರ ಗ್ರಾಮಗಳ ಸುಮಾರು 2,000ಕ್ಕಿಂತ ಹೆಚ್ಚಿನ ಪ್ರಮಾಣದ ಜೈನ ಸಮಾಜ ಬಾಂಧವರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದರು.